ಮಂಗಳೂರು ಹೊರವಲಯದ ಮುಕ್ಕ ಶ್ರೀನಿವಾಸ ವೈದ್ಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಅಳವಡಿಸಲಾದ ಇಇಜಿ ಯಂತ್ರ ಸೌಲಭ್ಯ ಹೆಲ್ತ್ ಚೆಕಪ್ ಲಾಂಜ್ ಅನ್ನು ಲೋಕಾರ್ಪಣೆಗೊಳಿಸಲಾಯಿತು. ಇಇಜಿ ಕೊಠಡಿಯನ್ನ ಕಾಟಿಪಳ್ಳ ಮಸೀದಿಯ ಅಧ್ಯಕ್ಷ ಮೊಹಮ್ಮದ್ ತಮೀಮ್ ರವರು ರಿಬ್ಬನ್ ಬೋ ಅನ್ನ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ಇನ್ನು ಹೆಲ್ತ್ ಚೆಕಪ್ ಲಾಂಜ್ ಅನ್ನ ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಎ ರಾಘವೇಂದ್ರ ರಾವ್ ಅವರು ರಿಬ್ಬನ್ ಬೋ ಅನ್ನ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಎ ರಾಘವೇಂದ್ರ ರಾವ್ ಅವರು ಹೃದ್ರೋಗ ತಜ್ಞ ಡಾಕ್ಟರ್ ಸುದೇಶ್ ಶೆಟ್ಟಿ, ಸುರೂಪ ಶಸ್ತ್ರಚಿಕಿತ್ಸೆ ತಜ್ಞ ಡಾಕ್ಟರ್ ಆದಿಲ್ ಎಂ ಅಲಿ ಮತ್ತು ನರರೋಗ ತಜ್ಞರಾದ ಡಾಕ್ಟರ್ ದೀಪಕ್ ಅವರು ಸಂಸ್ಥೆಯಲ್ಲಿ ಸಲಹಾ ತಜ್ಞರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ ಎಂದರು. It can serve any purpose regarding the neuro deficiency of any party. We have also introduced the executive checkup because we found that, of course, as we were beginning until now, there was no proper place to sit, to wait and all that, even though we have conducted many executive checkups here. Now this time we thought that we should provide them very good facility so that they should not feel the spending of time in the hospital as a waste. It should be an entertainment, it should be enjoyable. ಈ ವೇಳೆ ಶ್ಯಾಮ್ ರಾವ್ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಡಾಕ್ಟರ್ ಎ ಶ್ರೀನಿವಾಸ್ ರಾವ್ ಅವರು ಮಾತನಾಡಿದರು. Even for that matter, we are targeting even the people from the Gulf countries who are on the verge of coming here for vacation, and they can also enjoy, get the benefit out of it by very attractive package for various different type of diagnosis we have here. Recently we have launched the diabetes checkup package, and latest machine has been added on that, and we have our plastic surgeon there. We have the latest equipment in the neurological surgical department, and we have our Dr. Deepak here, and we have a cath lab where Dr. Suresh just came in and has already started gearing up there. ಮೊಹಮ್ಮದ್ ತಮೀಮ್ ಅವರು ಮಾತನಾಡಿ, ಮುಂದಕ್ಕೂ ಜನರಿಗೆ ಉತ್ತಮ ಸೇವೆಯನ್ನ ಈ ಸಂಸ್ಥೆಯು ನೀಡಲಿ ಎಂದು ಶುಭ ಹಾರೈಸಿದ್ರು. ಯಾವುದೇ ಸಂಶಯವಿಲ್ಲ, ಇನ್ನು ಮುಂದಕ್ಕೂ ಕೂಡ ಈ ಸಂಸ್ಥೆಯು ಜನರಿಗೆ, ಸ್ಪೆಷಲಿ ಬಡವರಿಗೆ ಉತ್ತಮ ಸೇವೆ ನೀಡಲಿ. ಅದಕ್ಕೆ ಯಾವ ನಮ್ಮ ಕಮ್ಯುನಿಟಿಯಿಂದ ಯಾವ ತರಹದ ಸಹಕಾರ ನಮ್ಮಿಂದ ಆಗಬೇಕು, ಅದು ನಾವು ಖಂಡಿತ ನಿಮ್ಮೊಂದಿಗೆ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಈ ಸಂಸ್ಥೆಯು ನನ್ನನ್ನು ಕರೆದು ಅಭಿನಂದಿಸಿದೆ ಹಾಗೂ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ಸಿಮ್ಸ್ ಮತ್ತು ಆರ್ಸಿಯು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಕೊಡುಗೆಯಾಗಿ ರಿಯಾಯಿತಿ ದರದಲ್ಲಿ ಸಂಪೂರ್ಣ ಆರೋಗ್ಯ ತಪಾಸಣೆಯನ್ನ ಮಾಡುವ ಸೌಲಭ್ಯವನ್ನ ಒದಗಿಸುತ್ತಿದೆ. ಇದರಡಿ ಸಂಪೂರ್ಣ ಆರೋಗ್ಯ ತಪಾಸಣೆಯನ್ನ ಸಾಮಾನ್ಯವಾಗಿ ವಿಧಿಸಲಾಗುವ 4,000 ರೂಪಾಯಿ ಶುಲ್ಕಕ್ಕೆ ಬದಲಾಗಿ 3,000 ರೂಪಾಯಿಗಳಿಗೆ ಮಾಡಿಕೊಡಲಾಗುವುದು. ಇನ್ನು ಸಮಗ್ರ ರಕ್ತ ತಪಾಸಣೆ, ರಕ್ತದೊತ್ತಡ, ಲಿಪಿಡ್ ಸ್ಥಿತಿಗತಿ, ಲಿವರ್ ಕಾರ್ಯಾಚರಣೆ ಹೀಗೆ ವೈದ್ಯರ ಸಲಹೆಗಳ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಇದರಿಂದ ಅನಾರೋಗ್ಯದ ಸಾಧ್ಯತೆಗಳನ್ನು ಮುಂಚಿತವಾಗಿ ತಿಳಿದು ಆರೋಗ್ಯ ರಕ್ಷಣೆಯನ್ನ ಮಾಡಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ. ಇನ್ನು ಈ ಸೌಲಭ್ಯವು ಮುಕ್ಕಾದಲ್ಲಿರುವ ಶ್ರೀನಿವಾಸ್ ಆಸ್ಪತ್ರೆಯಲ್ಲಿ 2019 ಜನವರಿ 31 ಲಭ್ಯವಿರುತ್ತದೆ. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.